ದಕ್ಷಿಣ ಕನ್ನಡ ಜಿಲ್ಲೆಯ ಮೂಡಬಿದ್ರೆ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಉಮಾನಾಥ್ ಕೋಟ್ಯಾನ್ ಇದೀಗ ಮತ್ತೆ ಕಣಕ್ಕಿಳಿದಿದ್ದಾರೆ. ಸದ್ಯ ಶಾಸಕರಾಗಿರುವಂಥ ಉಮಾನಾಥ್ ಕೋಟ್ಯಾನ್ ಮತ್ತೊಮ್ಮೆ ತಮ್ಮ ಅಭೂತಪೂರ್ವವಾದಂಥ ಸಾಧನೆಯನ್ನು ಮೆರೆಯೋದಕ್ಕೆ ಸಿದ್ಧರಾಗಿದ್ದಾರೆ. ಹಾಗಿದ್ರೆ ಕೇವಲ ಇದು ಹೋರಾಟ ಸಾಮಾನ್ಯನಂತ ಭಾವಿಸೋದಿರ ತಪ್ಪಾಗುತ್ತೆ. ಕಾರಣ ಏನಂದರೆ ಒಂದಷ್ಟು ಎದುರಾಳಿಗಳ ನಾವು ಒತ್ತಡವನ್ನು ಮತ್ತೊಂದಷ್ಟು ಅವರ ಸ್ಪರ್ಧೆಗಳನ್ನ ಎದುರಿಸಲೇಬೇಕಾದಂತಹ ಚುನಾವಣೆ ಇದಾಗಿದೆ. ಈಗಾಗಲೇ ಬಿ ಜೆ ಪಿಯಲ್ಲಿ ಒಂದಷ್ಟು ವಿಚಾರಗಳು ವಿನಿಮಯವಾಗಿವೆ, ಒಂದಷ್ಟು ನಾಯಕರು ಹೊರಗೋಗಿದ್ದಾರೆ. ಇವೆಲ್ಲದರ ಮಧ್ಯೆ ಕರಾವಳಿ ಅಂದರೆ ಬಿ ಜೆ ಪಿಗೆ ಯಾವತ್ತು ಹಾಟ್ ಫೇವರಿಟ್ ಅಂತಲೇ ಹೇಳ್ತಾರೆ. ಆದರೆ ಮೂಡಬಿದ್ರೆ ಮಟ್ಟಿಗೆ ಬಿ ಜೆ ಪಿಯನ್ನು ನಿಲ್ಲಿಸಿದಂಥ ಕೀರ್ತಿ, ಅದನ್ನು ಅರಳಿಸಿದಂಥ ಕೀರ್ತಿ ಉಮಾನಾಥ್ ಕೋಟ್ಯಾನ್ ಅವರಿಗೆ ಸಲ್ಲುತ್ತೆ. ಈ ಬಾರಿ ಚುನಾವಣೆಗೆ ಹೇಗೆ ಸಿದ್ಧರಾಗಿದ್ದಾರೆ ಅವರನ್ನು ಕೇಳೋಣ. ಸರ್ ನಮಸ್ತೆ. ಸರ್ ಹೇಗಿತ್ತು ಸರ್ ಚುನಾವಣಾ ಒಂದು ಸಿದ್ಧತೆ ಪ್ರಚಾರ? ನಿನ್ನೆ ತಾನೇ ನಾವು ನಾಮಪತ್ರವನ್ನು ಸಲ್ಲಿಸಿದ್ದೇವೆ. ಕಾರ್ಯಕರ್ತರು ಬಹಳ ಹುಮ್ಮನಸ್ಸಿನಿಂದ ಅಷ್ಟೇ ಒಂದು ವೇಗದಿಂದ ಕೆಲಸ ಕಾರ್ಯಗಳಲ್ಲಿ ತೊಡಗಿಸಿಕೊಳ್ತಾರೆ ಅನ್ನೋದು ನಿನ್ನೆಯ ನಾಮಪತ್ರದಲ್ಲಿ ಸಲ್ಲಿಸುವಂಥ ಸಂದರ್ಭದಲ್ಲಿ ಗೊತ್ತಾಗಿದೆ. ಸುಮಾರು 12,000ಕ್ಕಿಂತ ಮೇಲೆ ಕಾರ್ಯಕರ್ತರು ನಿನ್ನೆ ನಾಮಪತ್ರ ಸಲ್ಲಿಸುವಂಥ ಸಂದರ್ಭದಲ್ಲಿ ಬಹಳ ಸ್ಫೂರ್ತಿದಾಯಕವಾಗಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಟ್ಟಿದ್ದಾರೆ. ಮತ್ತು ನಮ್ಮದು ಚುನಾವಣೆಯ ಸಂದರ್ಭದಲ್ಲಿ ಮಾತ್ರ ಅಲ್ಲ, ನಾವು ನಿರಂತರವಾಗಿ 365 ದಿನ ನಾವು ಪಕ್ಷದ ಚಟುವಟಿಕೆಗಳನ್ನು ಇಡೀ ಬೂತ್ ಮಟ್ಟದಲ್ಲಿ ಪೇಜ್ ಪ್ರಮುಖರನ್ನು ನೇಮಿಸುವ ಮೂಲಕ ನಾವು ಮಾಡುವಂಥದ್ದು ನಮ್ಮ ಭಾರತೀಯ ಜನತಾ ಪಾರ್ಟಿಯ ಒಂದು ವಿಶೇಷತೆ. ಆದ್ದರಿಂದ ನಾವು ನಿರಂತರವಾಗಿ ಜನರ ಬಳಿಗೆ ಹೋಗಿ ನಮ್ಮ ರಾಷ್ಟ್ರ, ನಮ್ಮ ದೇಶ, ನಮ್ಮ ಸಂಸ್ಕೃತಿ, ನಮ್ಮ ಸಂಪ್ರದಾಯ, ನಮ್ಮ ತತ್ವ ಸಿದ್ಧಾಂತಗಳ ಬಗ್ಗೆ ಕಾರ್ಯಕರ್ತರಿಗೆ ಮತ್ತು ಮತದಾರರಿಗೆ ನಾವು ತಿಳಿಸಿಕೊಡುವಂಥದ್ದು. ಆದ್ದರಿಂದ ನಮಗೆ ಅಷ್ಟೇನು ಕಷ್ಟ ಇಲ್ಲ. ಬಾಕಿಯವರೆಲ್ಲ ಚುನಾವಣೆ ಬರುವಂಥ ಸಂದರ್ಭದಲ್ಲಿ ಮಾತ್ರ ಎಚ್ಚರ ಹಾಕ್ಕೊಳ್ತಾರೆ. ಆದರೆ ನಾವು ನಿರಂತರವಾಗಿ ಜನರ ಬಳಿ, ಜನರ ಜೊತೆಗಿರ್ತೇವೆ. ಆದ್ದರಿಂದ ನಮಗೆ ಬಹಳ ಸ್ಫೂರ್ತಿಯಾದಂತಹ ಒಂದು ಚುನಾವಣೆ ಇದು ಅಂತ ನಾನು ಭಾವಿಸ್ತೇನೆ. ಸರ್, ಈಗ ಫಸ್ಟ್ ಬಾರಿ ನೀವು ಚುನಾವಣೆಗೆ ಸ್ಪರ್ಧೆ ಮಾಡಿದ್ರೆ ಪ್ರಥಮ ಸಾರಿ ಗೆದ್ದಾಗ ಏನಾಗುತ್ತೆ ಅಂದರೆ ನಮ್ಮ ಹತ್ರ ಹಿಂದಿನದ್ದೇನು ಸರಕುಗಳಿರೋದಿಲ್ಲ. ಯಾಕಂದರೆ ಮೊದಲಾಗಿ ಹೋಗ್ತಾ ಇರ್ತೀರಿ ನೀವು ಕ್ಷೇತ್ರಕ್ಕೆ. ಈಗ ಒಂದು ಬಾರಿ ನೀವು ಗೆದ್ದ ನಂತರ ಒಂದಷ್ಟು ನಿಮ್ಮ ಸಾಮಾಜಿಕ ಜವಾಬ್ದಾರಿಗಳು, ನಿಮ್ಮ ಕೆಲಸ ಕಾರ್ಯಗಳು, ನಿಮ್ಮ ಸಾಧನೆ ಇವೆಲ್ಲವನ್ನು ಹಿಡ್ಕೊಂಡು ಹೋಗೋದಕ್ಕೂ ಆ ಬಾರಿ ಈ ಬಾರಿ ಏನು ವ್ಯತ್ಯಾಸ ಕಾಣ್ತದೆ ಸರ್? ನೋಡಿ, ಒಬ್ಬ ಜನಪ್ರತಿನಿಧಿಯಿಂದ ಆಯ್ಕೆಯಾದ ಬಳಿಕ ಯಾರೇ ಇರಲಿ, ಅದು ಗ್ರಾಮ ಪಂಚಾಯತ್ ಸದಸ್ಯ ಇರಲಿ, ತಾಲೂಕ್ ಪಂಚಾಯತ್ ಇರಲಿ, ZP ಇರಲಿ, MLA ಇರಲಿ, MP ಇರಲಿ, ಆಗುವ ಮೊದಲು ಏನಿರುವುದಿಲ್ಲ. ಆದ ಮೇಲೆ ಜವಾಬ್ದಾರಿ ಇದೆ. ಜವಾಬ್ದಾರಿಯನ್ನು ಅರಿತು ಜನರ ಜೊತೆಯಲ್ಲಿದ್ದು ಜನರ ಸಮಸ್ಯೆಗಳಿಗೆ ಸ್ಪಂದನವನ್ನು ಕೊಟ್ಟು ನಾನು ಬಂದದ್ದೇ ಜನರ ಕೆಲಸ ಮಾಡಲಿಕ್ಕೆ ಅಂತ ಗೊತ್ತಿದ್ದು ಕೆಲಸ ಮಾಡಿದಾಗ ಜನ ನಮ್ಮನ್ನು ಇನ್ನೊಂದು ಸಲನೂ ನಾವು ಬಹಳ ಸ್ಫೂರ್ತಿಯಿಂದ ಸ್ಪರ್ಧೆ ಮಾಡಲಿಕ್ಕೆ ಅವಕಾಶ ಸಿಗ್ತದೆ. ನನಗೆ ಗೊತ್ತಿದೆ, ನಾನು ಬಂದದ್ದೇ ಜನರ ಸೇವೆಗೆ, ಜನರ ಕೆಲಸಕ್ಕೆ, ಅದಕ್ಕಾಗಿ ನನ್ನನ್ನು ಆಯ್ಕೆ ಮಾಡಿದ್ದಾರೆ ಅಂತ ನನಗೆ ಗೊತ್ತಿದೆ. ಆದ್ದರಿಂದ ನಾನು ಪ್ರಾಮಾಣಿಕವಾಗಿ ನಿರಂತರವಾಗಿ ಜನತೆಯ ಜೊತೆ, ಮತದಾರರ ಜೊತೆ ಮತ್ತು ಏನು ಸರ್ಕಾರದ ಯೋಜನೆಗಳಿಗೆ ಆ ಯೋಜನೆಗಳನ್ನು ತಂದು ಕೊಡುವುದು, ಅಭಿವೃದ್ಧಿ ಮಾಡುವುದೇ ನನ್ನ ನಿಜವಾದ ಕೆಲಸ ಅಂತ ಭಾವಿಸಿಕೊಂಡು ಕೆಲಸ ಮಾಡಿದ್ದರಿಂದ ಅದು ಸಹ ನನಗೆ ಮತ ಹಾಕಿದವರು ಅಥವಾ ಭಾರತೀಯ ಜನತಾ ಪಾರ್ಟಿಯವರ ಕೆಲಸವನ್ನು ಮಾತ್ರ ಮಾಡೋದಲ್ಲ, ನಾನು ಎಲ್ಲರಿಗೆ ಶಾಸಕ. ಮತ ಹಾಕಿದವನಿಗೂ ಶಾಸಕ, ಮತ ಹಾಕದಿದ್ದವರಿಗೂ ಶಾಸಕ. ಇಡೀ ಕ್ಷೇತ್ರದ ಜನತೆಯ ಕೆಲಸವನ್ನು ನಾನು ಮಾಡಬೇಕು. ಒಂದು ಅವಕಾಶ ಸಿಕ್ಕಿದೆ, ಒಂದು ಯೋಗ ಸಿಕ್ಕಿದೆ, ಆ ಯೋಗವನ್ನು ಸದುಪಯೋಗಪಡಿಸಿಕೊಳ್ಬೇಕು ಅಂತ ನಾವು ಕೆಲಸ ಮಾಡಿದಾಗ ಅಂದಿಗೂ ಇಂದಿಗೂ ಏನಿಲ್ಲ, ಅಂದಿನಿಂದ ಇಂದಿನ ಚುನಾವಣೆಯಲ್ಲಿ ನಾನು ಜಾಸ್ತಿ ಅಂತರದಲ್ಲಿ ಗೆಲ್ತೇನೆ. ಕಾರಣ ನಾನು ಇಟ್ಟುಕೊಂಡಂಥ ಏನೊಂದು ಸಿದ್ಧಾಂತ ಇದೆ, ಆ ಸಿದ್ಧಾಂತ ನನಗೆ ಈಗ ಸ್ಫೂರ್ತಿಯಾಗಿದೆ. ಜನ ಎಲ್ಲಿ ಹೋದರೂ ಉಮಾನಾಥ್ ಕೋಟ್ಯಾನ್ಗೆ ಪಕ್ಷಭೇದ ಮರೆತು ಇವತ್ತು ಬೆಂಬಲ ಕೊಡ್ತಾರೆ. ಕಾರಣ ನಾನು ಮಾಡಿದ ಕೆಲಸ, ನಾನು ಅವರೊಟ್ಟಿಗೆ ಇಟ್ಟಂಥ ಆ ಸ್ನೇಹ ಸಂಬಂಧ ಅದಕ್ಕೆ ಮುಖ್ಯ ಕಾರಣ ಅಂತ ನನಗೆ ಭಾವಿಸ್ತೇನೆ. ಕಳೆದ ಬಾರಿ ಚುನಾವಣೆ ಆದಮೇಲೆ ಫಲಿತಾಂಶ ಬಂದ ಮೇಲೆ ಒಂದು ಮಾತಿತ್ತು, ಸಾಮಾನ್ಯರಲ್ಲಿ ಸಾಮಾನ್ಯನಾಗಿದ್ದು ಉಮಾನಾಥ್ ಕೋಟ್ಯಾನ್ ಅಸಾಮಾನ್ಯ ಸಾಧನೆ ಮಾಡಿದರು ಅನ್ನೋದು. ಆದರೆ ಈ ಬಾರಿ ಕಣ ಸ್ವಲ್ಪ ಟಫ್ ಇದೆ ಅಂತ ಅನಿಸ್ತಾ ಇದೆ ನಿಮಗೆ? ನನಗೆ ಈ ಸಲ ಬಹಳ ಈಸಿ ಇದೆ ಅಂತ ಕಾಣ್ತದೆ, ಟಫ್ ಅಲ್ಲ. ಅಭಯ್ ಚಂದ್ರ ಜೈನ್ 3 ಸಾರಿ ಶಾಸಕರಾಗಿ, 2 ಸಲ ವಿಧಾನ ಪರಿಷತ್ ಸದಸ್ಯರಾಗಿ ಒಬ್ಬ ಹಿರಿಯರು. ಅವರನ್ನು ನಮ್ಮ ಕಾರ್ಯಕರ್ತರ ಒಂದು ಕೆಲಸದ ಬಲದಿಂದ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅತ್ಯಧಿಕ ಬಹುಮತ 30,000 ಅಂತರದಲ್ಲಿ ಅವರು ಪರಾಭವಗೊಂಡಿದ್ದಾರೆ. ನನ್ನ ಮತದಾರ ಅವರನ್ನು ಸೋಲಿಸಿದ್ದಾರೆ. ಇವತ್ತು ಒಬ್ಬ ಹೊಸ ಮುಖ ಮತ್ತು ಏನು ಅಂತ ಕೇಳಿದರೆ, ಒಬ್ಬ ಇಡೀ ಜಿಲ್ಲೆಯಲ್ಲಿ ಆ ಪಕ್ಷದವರಿಂದಲೇ ಇವತ್ತು ಸ್ವಲ್ಪ ದೂರ ತಳ್ಳಲ್ಪಟ್ಟ ಒಬ್ಬ ಅಭ್ಯರ್ಥಿ ಅಂತ ನಾನು ಭಾವಿಸ್ತೇನೆ. ಅಂಥ ಅಭ್ಯರ್ಥಿಯ ವಿರುದ್ಧ ಸ್ಪರ್ಧೆ ಮಾಡುವಾಗ ನಾನು ನನ್ನ ಕೆಲಸವನ್ನು ನೋಡ್ತೇನೆ ವಿನಃ ಅಭ್ಯರ್ಥಿಯನ್ನು ಯಾರು ಮುಂದೆ ಅಂತ ನೋಡೋದಿಲ್ಲ.
ನನ್ನ ಗುರಿ ಒಂದೇ, ಗೆಲ್ಲಬೇಕು. ಮುಂದೆ ಯಾರಿದ್ದಾರೆ ನನಗೆ ಗೊತ್ತಿಲ್ಲ. ನಾನು ಮುಂದೆ ಹೋಗ್ತಾ ಇದ್ದೇನೆ. ಅದಕ್ಕೆ ಸ್ಪಷ್ಟ ಉತ್ತರ ನಿನ್ನೆ ಸಿಕ್ಕಿದೆ ನಿಮಗೆ ಅಂತ ನಾನು ಭಾವಿಸ್ತೇನೆ. ಆದ್ದರಿಂದ ಹಿಂದೆ ಯಾರಿದ್ದಾರೆ ಮುಂದೆ ಯಾರಿದ್ದಾರೆ ಅಂತ ನಾನು ನೋಡೋದಿಲ್ಲ. ನನ್ನ ಗುರಿ ಒಂದೇ. ನನ್ನ ಜೊತೆ ಕಾರ್ಯಕರ್ತರ ಶ್ರೀರಕ್ಷೆ ಇದೆ, ಕಾರ್ಯಕರ್ತರ ಆಶೀರ್ವಾದ ಇದೆ, ಸಾರ್ವಜನಿಕ ಮತದಾರ ಬಂಧುಗಳ ಬೆಂಬಲ ನನಗಿದೆ. ಅದರಿಂದ ನಾನು ಮುನ್ನುಗ್ತೇನೆ. ಯಾವುದೇ ಕಷ್ಟ ಅಂತ ನನಗೆ ಅನಿಸಲಿಲ್ಲ ಮತ್ತು ಅನಿಸುವುದಿಲ್ಲ. ಸರ್, ಯಾವ ದೊಡ್ಡ ನಾಯಕರು ಬರುವಂಥ ಸಾಧ್ಯತೆ ಇದೆ? ಏನು ಸಮಾವೇಶಗಳ ಬಗ್ಗೆ? ದೇಶದ ಪ್ರಧಾನಿ ನರೇಂದ್ರ ಮೋದಿಯವರನ್ನು ನಮ್ಮ ಕ್ಷೇತ್ರಕ್ಕೆ ಬರಬೇಕು ಅಂತ ಹೇಳಿಕೊಂಡು ನಾನು ನಮ್ಮ ರಾಜ್ಯಾಧ್ಯಕ್ಷರು ಮತ್ತು ನಮ್ಮ ನಾಯಕರಿಗೆ ಕೇಳಿದ್ದೇನೆ. ಅದಕ್ಕಾಗಿ ಎಲ್ಲ ಸಿದ್ಧತೆಗಳು ನಡೀತದೆ. ಬಹುಶಃ ಮೇ 6 ತಾರೀಕಿಗೆ ನನ್ನ ಕ್ಷೇತ್ರ ಮುಲ್ಕಿ ತಾಲೂಕಿಗೆ ಉಡುಪಿ ಮತ್ತು ದಕ್ಷಿಣ ಕನ್ನಡ 2 ಜಿಲ್ಲೆಯ ಕಾರ್ಯಕರ್ತರು ಅಥವಾ ಮತದಾರರನ್ನು ಭೇಟಿ ಮಾಡಿ ಮಾತಾಡಲಿಕ್ಕೆ ಅವರು ಬರ್ತಾ ಇದ್ದಾರೆ. 6 ತಾರೀಕಿಗೆ ಪಡುಪನಂಬೂರು, ಕೊಲ್ನಾಡು, ಈಗಾಗಲೇ ನಿನ್ನೆ ಮತ್ತು ಇವತ್ತು ಗ್ರೌಂಡು ತಯಾರಾಗ್ತಾ ಇದೆ. ನನ್ನ ಕ್ಷೇತ್ರಕ್ಕೆ ಮಾನ್ಯ ಪ್ರಧಾನಮಂತ್ರಿಗಳಿಂದ ನರೇಂದ್ರ ಮೋದಿಜಿಯವರು ಬರ್ತಾರೆ. ಅವರು ಬಂದ ಮೇಲೆ ಇಲ್ಲಿಯ ಚಿತ್ರಣವೇ ಬದಲಾಗ್ಬೋದು. ಉಮಾನಾಥ್ ಕೋಟ್ಯಾನವರದ್ದು ಈ ಒಂದು ಬಾರಿಗೆ ಚುನಾವಣೆಯಲ್ಲಿ ಜನರಿಗೆ ನಿಮ್ಮ ಸ್ಪಷ್ಟ ಭರವಸೆ ಏನು? ನನ್ನ ಸ್ಪಷ್ಟ ಭರವಸೆ ಅಂತ ಹೇಳಿದರೆ ಮೂಡುಬಿದ್ರೆಯನ್ನು ಮತ್ತು ಮುಲ್ಕಿಯನ್ನು ಏನೋ ಒಂದು ಹಂತಕ್ಕೆ ಕೊಂಡೋಗಬೇಕು, ಈ ರಾಜ್ಯದಲ್ಲಿ ಒಂದು ಮಾದರಿ ಕ್ಷೇತ್ರವನ್ನಾಗಿ ಮಾಡಬೇಕು ಅಂತ ನಾನು ಹಂಬಲವನ್ನು ತೊಟ್ಟವ ಮತ್ತು ವಿಶ್ವಾಸವನ್ನಿಟ್ಟವ. ಇವತ್ತು ಮೂಡುಬಿದ್ರೆ ತಾಲೂಕನ್ನು ಬಹಳ ಅಭಿವೃದ್ಧಿ ಪಡಿಸಿದ್ದೇನೆ. ನೀವು ನೋಡ್ಬೋದು, ಎಲ್ಲಿ ನೋಡಿದರೂ ರಸ್ತೆಗಳಿರ್ಬೋದು, ಡ್ಯಾಮ್ಗಳಿರ್ಬೋದು, ಕುಡಿಯುವ ನೀರಿರ್ಬೋದು, ಶಾಲೆ ಇರ್ಬೋದು, ಕಾಲೇಜ್ ಇರ್ಬೋದು, ಆಸ್ಪತ್ರೆ ಇರ್ಬೋದು, ಪ್ರತಿಯೊಂದನ್ನು, ಅಂಬೇಡ್ಕರ್ ಭವನ ಇರ್ಬೋದು, ತಾಲೂಕು ಪಂಚಾಯತ್ ಕಾರ್ಯಾಲಯ ಇರ್ಬೋದು, ಎಲ್ಲವನ್ನೂ ಮಾಡೋದರಲ್ಲಿ ನಾನು ಬಹಳ ಮುಂದೆ ಹೋಗಿದ್ದೇನೆ. UGD ಅನ್ನು ಸಹ ಮಾಡಲಿಕ್ಕಾಗಿ ಮೂಡುಬಿದ್ರೆಗೆ ಈಗಾಗಲೇ 1 ಕೋಟಿ ರೂಪಾಯಿಯಲ್ಲಿ 1 ಎಕರೆ ಜಾಗವನ್ನು ಖರೀದಿ ಮಾಡಿದ್ದೇವೆ. ಟೆಂಡರ್ ಪ್ರಕ್ರಿಯೆಯಲ್ಲಿ ಇರುವಾಗಲೇ ನೋಟಿಫಿಕೇಷನ್ ಆಯಿತು. ಅದನ್ನು ಸ್ವಲ್ಪ ತಡ ಆಯಿತು. ಮೂಡುಬಿದ್ರೆಗೆ ಇರುವಂಥದ್ದು UGD ಒಂದು ಮಾಡಿದರೆ ಎಲ್ಲ ಕೆಲಸ ಆದಂತೆ. ಅದನ್ನು ಮಾಡಬೇಕು. ಮೂಡುಬಿದ್ರೆಯನ್ನು ಇಡೀ ರಾಜ್ಯದಲ್ಲಿ ಒಂದು ಮಾದರಿ ತಾಲೂಕನ್ನಾಗಿ ಮತ್ತು ಮಾದರಿ ಕ್ಷೇತ್ರವನ್ನಾಗಿ ಮಾಡಬೇಕೆಂಬ ನನ್ನ ಕಲ್ಪನೆ ಮತ್ತು ನನ್ನ ಆಸೆ ಮತ್ತು ನನ್ನ ವಿಶ್ವಾಸ. ಹಾಗೆಯೇ ಮುಲ್ಕಿಯನ್ನು ಸಹ, ನನಗೆ ಮುಲ್ಕಿ ಮೂಡುಬಿದ್ರೆ ಮಂಗಳೂರಿನ ಸ್ವಲ್ಪ ಭಾಗ ಬರುವುದರಿಂದ ಮುಲ್ಕಿಯನ್ನು ಈಗಾಗಲೇ ನಿಮಗೆ ಗೊತ್ತಿರ್ಬೋದು, ಕರ್ನಾಟಕ ರಾಜ್ಯದಲ್ಲಿ ಒಂದು ಕ್ಷೇತ್ರದಲ್ಲಿ 2 ಆಡಳಿತ ಸೌಧ ಇರುವಂಥದ್ದು ಎಲ್ಲಿ ಅಂತ ಕೇಳಿದರೆ ನನ್ನ ಕ್ಷೇತ್ರದಲ್ಲಿ ಮಾತ್ರ. ಮುಲ್ಕಿಯಲ್ಲೂ ಸಹ ಈಗಾಗಲೇ ಬಹಳ ವೇಗದಿಂದ ನಡೀತಾ ಇದೆ. ಮುಲ್ಕಿಯನ್ನು ಈಗ ಅಭಿವೃದ್ಧಿಪಡಿಸುವಂಥ ನಾನು ಹೊರಟಿದ್ದೇನೆ. ಮುಲ್ಕಿ ಮತ್ತು ಮೂಡುಬಿದ್ರೆ ನನ್ನ 2 ಕಣ್ಣುಗಳಿದ್ದಂತೆ. ಮುಲ್ಕಿಯನ್ನು ಅಭಿವೃದ್ಧಿಪಡಿಸಿ ಮುಂದಿನ ದಿನಗಳಲ್ಲಿ ಮುಲ್ಕಿಯನ್ನು ಒಂದು ದೊಡ್ಡದಾದಂಥ ಕೋಸ್ಟಲ್ ಬೆಲ್ಟಲ್ಲಿ ದೊಡ್ಡದಾದಂಥ ಒಂದು ಅಭಿವೃದ್ಧಿಯ ಪಥದಲ್ಲಿ ಕೊಂಡು ಹೋಗಬೇಕು. ಅದಕ್ಕೆ ಏನೇನು ಬೇಕು ಅದೆಲ್ಲ ಮೂಲಭೂತ ಸೌಕರ್ಯಗಳಲ್ಲಿ ಕೊಡಬೇಕೆಂಬ ದೃಷ್ಟಿಯಲ್ಲಿ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದೇನೆ. ನನ್ನ ಉದ್ದೇಶ ಒಂದೇ, ಶಾಸಕನಾಗಲಿಕ್ಕೆ ಎಲ್ಲರಿಗೂ ಸಾಧ್ಯ ಇಲ್ಲ. ಶಾಸಕನಾದವ ಏನಾದರೂ ಮಾಡಬೇಕು ಅಂತ ನನಗಿದೆ, ಅದನ್ನು ಮಾಡ್ತೇನೆ. ಶಾಸಕ ಅಂದರೆ ಏನು, ಒಬ್ಬ ಶಾಸಕನಿಗೆ ಮನಸ್ಸು ಮಾಡಿದರೆ ಏನನ್ನೂ ಮಾಡಬಹುದು ಎಂಬುದನ್ನು, ಸೇವಕನಾಗಿ ಕೆಲಸ ಮಾಡಿದರೆ ಜನರ ಭಾವನೆಯಲ್ಲಿ, ಜನರ ಜತೆಯಲ್ಲಿ, ಜನರ ಮನಸ್ಸಿನಲ್ಲಿ ನಾನೊಬ್ಬ ಜನಸೇವಕನಾಗಿ ಇವತ್ತು ಮೂಡಿ ಬಂದಿದ್ದೇನೆ. ಆದ್ದರಿಂದ ಒಬ್ಬ ಜನಸೇವಕ ಮನಸ್ಸು ಮಾಡಿದರೆ ಏನನ್ನು ಮಾಡಿಯಾನು ಅಂತ ತೋರಿಸಿಕೊಡ್ಬೇಕು ಅಂತ ನನಗೆ ಈ ಕ್ಷೇತ್ರದಲ್ಲಿ ಮನಸ್ಸಿದೆ. ಅದನ್ನು ಮಾಡ್ತೇನೆ. ದೇವರು ಮಾಡಿಸ್ತಾರೆ. ಥ್ಯಾಂಕ್ ಯು. ಇದು ಶಾಸಕ ಉಮಾನಾಥ್ ಕೋಟ್ಯಾನವರ ಮಾತು. ಈ ಬಾರಿಯ ವಿಧಾನಸಭಾ ಚುನಾವಣೆ ಮೂಡುಬಿದ್ರೆ ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧೆಯನ್ನು ಮಾಡ್ತಾ ಇದ್ದಾರೆ. BJP ಅಭ್ಯರ್ಥಿಯಾಗಿ ಮತ್ತೊಮ್ಮೆ ತಮ್ಮ ಅಗ್ನಿ ಪರೀಕ್ಷೆಗೆ ತೊಡಗಿದ್ದಾರೆ. ಅದೆಷ್ಟೋ ವಿಚಾರಗಳಿವೆ. ಬಹುಶಃ ಮತದಾರ ಪ್ರಭು ಯಾರ ಕಡೆ ಒಲವು ತೋರಿಸ್ತಾನೆ ಅನ್ನೋದನ್ನು ಕಾದು ನೋಡಬೇಕು. ಕ್ಯಾಮರಾ ಪರ್ಸನ್ ಧನುಷ್ ಜೊತೆ ನಾಗರಾಜ್ ಬರ್ಕಾಡಿ, ಸ್ಪಂದನ TV, ಉಡುಪಿ.